ಪ್ರೀತಿಯ ಬಂಧುಗಳೇ, ಮಾನ್ಯ DVGಯವರ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು. ಮುಳುಗದಿರು, ಜೀವನದ ತೆರೆಯ ಮೇಲೆ ಈಜುತ್ತಾ ಇರು. ಮುಳುಗದಿರು, ಜೀವನದ ತೆರೆಯ ಮೇಲೆ ಈಜುತ್ತಾ ಇರು. ಒಳಿತನಾಗಿಸು, ಕೊಡುತ್ತಾ ಸಂತಸವ. ಒಳಿತನಾಗಿಸು, ಕೊಡುತ್ತಾ ಸಂತಸವ. ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು. ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು. ಮಿಳಿತನಿರು ವಿಶ್ವದಲ್ಲಿ, ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಪ್ರೀತಿಯ ಬಂಧುಗಳೇ, ಈ ಕಗ್ಗವನ್ನು ಓದುವಾಗ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಲ್ಲಣ ಏಳುತ್ತದೆ. ಸಂಸಾರದ ಪಯಣದಲ್ಲಿ ಜೀವನವೇ ಒಂದು ಸಮಸ್ಯಾತ್ಮಕವಾದದ್ದು. ಬದುಕು ಸುಂದರವಾದ ಗುಲಾಬಿ ಹೂವಿನಂತೆ ಇದ್ದರೂ ಮುಳ್ಳುಗಳಿಂದ ಆವೃತ್ತವಾಗಿರುವ ದುಗುಡ ದುಮ್ಮಾನಗಳು ಇವೆ. ಲೌಕಿಕ ಸುಖದ ಬಾಧೆಯಿಂದ ಬಿಡಿಸಿಕೊಳ್ಳಲಾಗದ ಕಗ್ಗಂಟು ಬೇಕು ಬೇಡಗಳ ನಡುವೆ ಸುಳಿಯಲ್ಲಿ ಸಿಲುಕಿ ಗರಗರನೆ ತಿರುಗುವ ನಮ್ಮ ಮನಸ್ಸು. ಜಗತ್ತಿನಲ್ಲಿ ಮನುಷ್ಯ ಎಷ್ಟೇ ಬುದ್ಧಿವಂತ ಆಗಿದ್ರೂ ಯಾವುದು ಬೇಕು ಯಾವುದು ಬೇಡ ಎಂಬ ತರ್ಕದಲ್ಲೇ ಸೋತಿದ್ದಾನೆ. ಹಾಗಾಗಿಯೇ ದಿನನಿತ್ಯದ ಬದುಕಿನ ಜಂಜಾಟಗಳಲ್ಲಿ ಬಡಿದಾಟ ಮಾಡುತ್ತಾ ದಡದ ಹುಡುಕಾಟದಲ್ಲಿದ್ದಾನೆ. ಬದುಕಿನ ಗೊತ್ತು ಗುರಿಗಳ ವಾಸ್ತವದ ಕ್ಷಣಗಳ ಅರಿವಿಲ್ಲದೆ ಅಬ್ಬರದ ಅಲೆಗಳ ನಡುವೆ ಮುಳುಗುತ್ತಾ ಏಳುತ್ತಾ ತೇಲುತ್ತಾ ದೂರ ತೀರವ ಸೇರ್ತಾ ಇದ್ದಾನೆ. ತೇಲುವಾಗಲೇ ನಾನು ಸುಖಿಯಾಗಿ ಇತರರ ಬದುಕಿನಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೇನೆ. ಆ ಮೂಲಕವೇ ಇನ್ನೊಂದು ಭಾವ ಪ್ರಪಂಚವನ್ನೇ ಕಟ್ಟಿಕೊಳ್ತಾನೆ. ತನ್ನದೇ ಪುಸ್ತಕದ ಖಾಲಿ ಪುಟಗಳಲ್ಲಿ ನೂರಾರು ಅಕ್ಷರಗಳನ್ನು ಬರೆದು ನೆನಪುಗಳ ಚಿತ್ತಾರವನ್ನು ಮೂಡಿಸ್ತಾನೆ. ಪ್ರಕೃತಿ, ಸಂಸಾರ, ಸಮಾಜ ಹೀಗೆ ಎಲ್ಲವೂ ಎಲ್ಲರೊಂದಿಗೆ ಸಂಬಂಧವನ್ನು ಗಾಢವಾಗಿ ಬೆಸೆದುಕೊಳ್ತಾನೆ. ಆ ಮೂಲಕವೇ ಔನ್ನತ್ಯವನ್ನು ಕಾಣ್ತಾನೆ. ಆಗ ಸಿಗುವ ಸುಖವೇ ನಿಜವಾದ ಸುಖವೇನು ತಿಳಿತಾನೆ. ಬಂಧುಗಳೇ, ಆದರೆ ಅತೀಂದ್ರಿಯಗಳಿಗೂ ಮೀರಿದ ಒಂದು ಸುಖವಿದೆ ಅಂತ ಹೇಳ್ತಾರೆ. ಧರೆಯಲ್ಲಿ ಬದುಕುವಾಗ ಕಷ್ಟ ಸುಖಗಳೊಂದಿಗೆ ಅಂಟದ ಹಾಗೆ ಇರಬೇಕಂತೆ. ಜಾಣನಾದವ ಇದನ್ನು ಅನುಸರಿಸ್ತಾನೆ. ಆದರೆ ಸಂಸಾರದ ಮಾಯೆಯಲ್ಲಿ ಬೆಸೆದಿರುವ ಪ್ರೀತಿ, ಸ್ನೇಹ ಈ ನಡುವೆ ವಿಧಿ ಕರೆದಾಗ ಬಿಡಲೊಲ್ಲದು ಕಾಣದ ಮಾಯೆ. ನಮ್ಮ ನಡುವೆಯೇ ಇದ್ದು ಕಳೆದುಕೊಂಡಾಗ ಇನ್ನಿಲ್ಲದ ನೋವು ಸಂಕಟಗಳು ನಮ್ಮನ್ನು ಬಹಳಷ್ಟು ಕಾಡ್ತದೆ. ಇವುಗಳಿಂದ ಬಿಡಿಸಿಕೊಂಡು ಕಡೆಗಾಲ ಬಂದಾಗ ನಡೆಯಲೇಬೇಕು, ಹೊರಡಲೇಬೇಕು. ಯಾಕಂದರೆ ಸಮಯ ಆಗ್ತದೆ ನೋಡಿ. ಮನೆ ಮಡದಿ ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಟು ಕಾಣದ ಹಾದಿ ಹಿಡಿಯಲೇಬೇಕು ನಾವು. ಈ ನೋವಿನಿಂದ ಬಿಡುಗಡೆ ಆಗಬೇಕಾದ್ರೆ ಮಳೆಗಾಲದಲ್ಲಿ ಎಲೆ ಮೇಲೆ ಹನಿ ನೀರು ಬಿದ್ದಾಗ, ಅಂದರೆ ಮಳೆ ನೀರು ಬಿದ್ದಾಗ ಅದು ಹೇಗೆ ಜಾರಿ ಹೋಗ್ತದೆ ನೋಡಿ, ಹಾಗೆ ನಾವು ಜಾರಿಕೊಳ್ಬೇಕಂತೆ. ಈ ಭೂಮಿಯಲ್ಲಿರುವಂತಹ ಮನೆ ಅದು ಬಾಡಿಗೆ ಮನೆ. ನಮ್ಮ ಮನೆ ಇನ್ನೆಲ್ಲಿಯೂ ಇದೆ. ಇದ್ದಷ್ಟು ಕಾಲ ದ್ವೇಷವನ್ನು, ವೈರತ್ವವನ್ನು ಬಿಟ್ಟು ಮರೆತು ಪ್ರೀತಿ, ಸ್ನೇಹ, ವಾತ್ಸಲ್ಯದಿ ಸರಸವಿರಸದಲ್ಲಿ ನಾವೆಲ್ಲರೂ ತೇಲಾಡಬೇಕು. ಇದುವೇ ನಿಜವಾದ ಜೀವನ. DVGಯವರು ಮುಂದುವರಿದ ಈ ಕಗ್ಗದಲ್ಲಿ ಭಾಳ ವಿಶಿಷ್ಟವಾಗಿ ಎಲ್ಲವನ್ನು ಹೀಗೆ ಕಟ್ಟಿಕೊಡ್ತಾರೆ ನೋಡಿ. ನೀರಿನಲ್ಲಿ ಈಜುವಾಗ ಅತ್ತ ಮುಳುಗದೆ ಇತ್ತ ತೇಲಾಡದೆ ನಡುವೆ ನಿನ್ನ ಬದುಕನ್ನು ಸಾಗಿಸು. ಸ್ವಾರ್ಥವಿಲ್ಲದೆ ಅಂಟಿಕೊಳ್ಳದೆ ಸಮಾಜದಲ್ಲಿ ಒಳಿತನ್ನು ಆಗಿಸು ಅಂತ ಹೇಳ್ತಾರೆ. ಬದುಕಿನಲ್ಲಿ ಬರುವ ಆನಂದವನ್ನು ನೀನು ಸಂಭ್ರಮಿಸಬೇಕು. ಖಂಡಿತ ಅದು ನಿನ್ನ ಹಕ್ಕು. ಆದರೆ ಕಷ್ಟ, ನಷ್ಟ, ಭಯ, ನೋವು, ಸಂಕಟ, ತಲ್ಲಣ ಇವೆಲ್ಲವೂ ಕೂಡ ಬಿರುಗಾಳಿ ಹಾಗೆ, ಅಬ್ಬರದ ಅಲೆಗಳ ಹಾಗೆ ಬಂದು ಅಪ್ಪಳಿಸಿದರೂ ನೀನಂಜದೆ ಮುನ್ನಡೆಯಬೇಕು. ಆದರೆ ಸಂಸಾರದಲ್ಲಿ ಮುಳುಗಬೇಡ. ತಲ್ಲೀನನಾಗಿ ನಿನ್ನನ್ನೇ ನೀನು ಕಳೆದುಕೊಳ್ಳಬೇಡ. ಜಗತ್ತಿನಲ್ಲಿ ಅನ್ಯರಿಗೆ ಕೊಡುತ್ತಾ ಪಡೆದುಕೊಳ್ಳುತ್ತಾ ಸದಾ ಒಳಿತನ್ನೇ ಮಾಡು. ಆದರೆ ವಿಧಿಯು ಕರೆದಾಗ ಬಂದಾಗ ನೀನು ಕಳವಳ ಪಡದೆ ನೀ ನಡೆ. ಆದರೆ ಜೀವನವನ್ನು ಪರಿಪೂರ್ಣವಾಗಿ ಆಸ್ವಾದಿಸಬೇಕು ಎನ್ನುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.